ಆಸ್ಕರ್ ಫರ್ನಾಂಡಿಸ್ ಅಗಲುವಿಕೆಯ ವಿಚಾರ ಕೇಳಿ ನನ್ನ ಪ್ರಾಣವೇ ಹೋಗಿತ್ತು. ಇಂತಹ ವ್ಯಕ್ತಿಯನ್ನ ಕಳೆದುಕೊಂಡಿರುವುದು ನಮ್ಮ ದೌರ್ಭಾಗ್ಯ. ನನ್ನನ್ನು ನೋಡಿದ ಕೂಡಲೇ ಸರ್ ಸರ್ ಎಂದು ನನ್ನ ಹಿಂದೆನೇ ಬರ್ತಾ ಇದ್ರು. ಇನ್ನು ಆಸ್ಕರ್ನನ್ನ ನೋಡಲಿಕ್ಕೆ ಆಗುವುದಿಲ್ಲ, ನನ್ನ ಅರ್ಧ ಜೀವವೇ ಹೋಗಿದೆ ಎಂದು ಭಾವುಕರಾಗಿ ಕಣ್ಣೀರು ಇಟ್ಟವರು ಕೇಂದ್ರದ ಮಾಜಿ ಮಂತ್ರಿ ಆಸ್ಕರ್ ಅವರ ಒಡನಾಡಿಯಾಗಿದ್ದ ಜನಾರ್ದನ ಪೂಜಾರಿಯವರು. ತನ್ನ ಅನಾರೋಗ್ಯದ ನಡುವೆಯೂ ಮಂಗಳೂರಿನ ಮಿಲಾಗ್ರಿಸ್ ಚರ್ಚ್ನಲ್ಲಿ ವಿಧಿಸಲಾಗಿದ್ದಂತಹ ಆಸ್ಕರ್ ಫರ್ನಾಂಡಿಸ್ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಆಸ್ಕರ್ ಅವರ ಪಾರ್ಥಿವ ಶರೀರದ ಮೇಲೆ ತನ್ನೆರಡೂ ಕೈಗಳನ್ನು ಇಟ್ಟು ಕಣ್ಣೀರಿಟ್ಟ ಅವರನ್ನ ಕಂಡು ಅಲ್ಲಿದ್ದವರೆಲ್ಲ ಕಣ್ಣಾಲಿಗಳಲ್ಲಿ ಮತ್ತೊಮ್ಮೆ ನೀರಾಡಿತು. ಬಳಿಕ ಪಕ್ಕದಲ್ಲಿ ನಿಂತಿದ್ದ ಮಾಜಿ ಶಾಸಕ ಜೆಆರ್ ಲೋಬೋ ಜನಾರ್ದನ ಪೂಜಾರಿಗಳ ಕೈಗಳನ್ನು ಹಿಡಿದುಕೊಂಡು ಸಂತೈಸಿದರು. ಇದೇ ವೇಳೆ ಜನಾರ್ದನ ಪೂಜಾರಿಯವರು ಅಲ್ಲೇ ಇದ್ದ ಆಸ್ಕರ್ ಫರ್ನಾಂಡಿಸ್ ಪತ್ನಿ ಬ್ಲೋಸಮ್ ಹಾಗೂ ಮಗಳು ಓಶಿನಿ ಫರ್ನಾಂಡಿಸ್ ಅವರನ್ನ ಸಂತೈಸಿದ್ರು. ಬಳಿಕ ಮಾಧ್ಯಮದ ಮುಂದೆ ಮತ್ತೆ ಕಣ್ಣೀರನ್ನ ಸುರಿಸಿದ್ರು. ಆಸ್ಕರ್ ಫರ್ನಾಂಡಿಸ್ ಅವರ ಅಗಲುವಿಕೆ ಅದನ್ನು ಕೇಳಿ ನನ್ನ ಪ್ರಾಣವೇ ಹೋಗಿತ್ತು. ಇಂಥ ಮನುಷ್ಯನ ಕಳೆದುಕೊಂಡು ಹೋದದ್ದು ನಮ್ಮ ದುರ್ಭಾಗ್ಯ. May the Lord in His goodness see that our faith does not fail us. Almighty God, from whom all life comes, look with compassion. His hand in darkness and grant our brother ಇನ್ನು ಆಸ್ಕರನ್ನು ನೋಡಲಿಕ್ಕೆ ಆಗುದಿಲ್ಲ. and may your all powerful life ನನ್ನ ಅರ್ಧ ಜೀವ ಇದೆ.